ಸೋಲ್ಮೇಲು ನಮ್ಮ ಕುಡ್ಲ ತೊಡುವಾರ್ತಿಲು ಕ್ರಿಸ್ಮಸ್ ಪ್ರೀತಿದ ಸಂದೇಶ ಕೊರ್ಕೊಂಡು ಒಗ್ಗಟ್ಟು ಬೊಕ್ಕ ಶಾಂತಿನ ಸಾರೋಣೊಂದು ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ದುಂಬುದ ಬಿಷಪಿರು ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ ಪಂತರು ಬೆದ್ರದ ಆಳ್ವಾಸ್ ಕ್ಯಾಂಪಸ್ಡ್ ಆಳ್ವಾಸ್ ಕ್ರಿಸ್ಮಸ್ 2025 ಕಾರ್ಯಕ್ರಮಟ್ಟು ಆರು ಕ್ರಿಸ್ಮಸ್ ಸಂದೇಶ ಕೊರಿಯರು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೀಲಿಟ್ಟು ವಿದ್ಯಾಗಿರಿ ಆಳ್ವಾಸ್ ಕ್ಯಾಂಪಸ್ಡ್ ಶುಕ್ರವಾರ ಆಳ್ವಾಸ್ ಕ್ರಿಸ್ಮಸ್ 2025 ಕಾರ್ಯಕ್ರಮ ಭಾರಿ ಸಂಭ್ರಮ ನಡೆತಂಡ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯ ಡಾಕ್ಟರ್ ಎಂ ಮೋಹನ್ ಆಳ್ವ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ದುಂಬುದ ಬಿಷಪೇರಿ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ ಧರ್ಮಗುರು ಫ್ರಾನ್ಸಿಸ್ ಝೇವಿಯರ್ ಗೋಮ್ಸ್ ಬೊಕ್ಕ ಬಿನ್ನೆರಿನ ಕಾರ್ಯಕ್ರಮದ ವೇದಿಕೆಗೆ ಎದಕ್ಕೊಂದು ಮರ್ಯಾದೆ ಸಂದೈತ ಮಂತೇರು ಕೇಕ್ ತುಂಡು ಮಲ್ತು ಪಟ್ಟದ ಆಳ್ವಾಸ್ ಕ್ರಿಸ್ಮಸ್ ಆಚರಣದ ಕಾರ್ಯಕ್ರಮ ಮೋಹನ್ ಆಳ್ವೇರಿನ ಗುರ್ಕಾರ್ಮೆಡು ಉದಿಪನಾಡು ಪಂತೊಲೆಡು ಗೆಂದು ನಕ್ಲೆಗೆ ನಾಮ್ಲಿನ ಪಟ್ಟೀರು ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ ಕ್ರಿಸ್ಮಸ್ ಸಂದೇಶ ಕೊರ್ದು ಒಂಜಿ ಧರ್ಮ ಸಮಾಜ ಮಾತೆಲ್ಲ ಮೀರ್ದು ಲೋಕೊಡು ಮಾತೆಲ್ಲ ಕ್ರಿಸ್ಮಸ್ ಪರ್ಬ ಆಚರಣೆ ಮಲ್ಪುವೆರು ಕ್ರಿಸ್ಮಸ್ ಪ್ರೀತಿದ ಸಂದೇಶ ಒಗ್ಗಟ್ಟು ಬೊಕ್ಕ ಶಾಂತಿನ ಸಾರುಂಡು ಏಸುಕ್ರಿಸ್ತಿರು ಪುಟ್ಟನ ದಿನಾಚರಣೆ ಕ್ರಿಸ್ಮಸ್ ಮಾತನ ರಮಾಣ್ಯ ಜನಾಂಗಗೂ ಅರನ ಸಂದೇಶ ಸಂದುನು ಪಂಡಿರು ಧರ್ಮಗುರು ಫ್ರಾನ್ಸಿಸ್ ಝೇವಿಯರ್ ಗೋಮ್ಸ್ ಪತಿರ್ದು ಏಸುಕ್ರಿಸ್ತಿರು ಡಿಸೆಂಬರ್ 21 ಪುಟ್ಟುನೆಂದಾಂಡಲ ಕ್ರಿಸ್ಮಸ್ ಡಿಸೆಂಬರ್ 1 ಶುರು ಆಪುಂಡು ಜನವರಿ 7 ಅಕೇರಿ ಆಪುಂಡು ಪಾಶ್ಚಿಮಾತ್ಯ ದೇಶರುಡು ಕ್ರಿಸ್ಮಸ್ ಸಂಬಂಧ ಬೇತೆ ಬೇತೆ ಅಂಗಡಿಲೇನು ಪಾಡ್ದು ತರಾವರಿ ಬೇರೆ ನಡಪುಂಡು ನಮ್ಮ ದೇಶೋಡ್ಲ ಇತ್ತೆ ಇಂಚಿನ ನಮ್ಮ ತೂಂದುಲ್ಲ ಅಂದು ಪಂಡೇರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಗುರುಕಾರ್ಮಿದ ಪಾತ್ರೆ ಪಂಡದು ಮಾತ್ರೆಗಳ ಕ್ರಿಸ್ಮಸ್ ಪರ್ಬದ ಎಡ್ಡೆಪ್ ಬಯಕಿರು ಆಳ್ವಾಸ್ ಕ್ರಿಸ್ಮಸ್ ಭಾರಿ ಅರ್ಥಪೂರ್ಣವಾದ ನಡಪಣವು ಭಾರಿ ಸಂತೋಷ ಐಟ್ಲ 86 ವರ್ಷ ಪ್ರಾಯದಾರ ಆಂಡಲ ದುಂಬುದ ಬಿಷಪೇರು ಕಾರ್ಯಕ್ರಮಟ್ಟು ಪಾಲ್ದಿತ್ತನ್ನವು ಭಾರಿ ಖುಷಿ ಕೊಡ್ತುಂಡು ಆರು ಬಿಷಪೇರಾದಪ್ಪನಾಗ ದಕ್ಷಿಣ ಕನ್ನಡ ಜಿಲ್ಲೆದ 154 ಇಂಗ್ರೇಜಿ ಒಡಿಪು ಜಿಲ್ಲೆದ 54 ಬೊಕ್ಕ ಕಾಸರಗೋಡು ಜಿಲ್ಲೆದ ಇಂಗ್ರೇಜಿಲೇನು ತೂವೊಂದು ಆರ ಮಲ್ತನ ಕೆಲಸಲೇನು ತೂತ ಅಂದು ಪಂಡೇರು ಧರ್ಮಗುರು ಮೆಲ್ವಿನ್ ನೊರನ್ನ ಸಿಸ್ಟರ್ ಸುನೀತಾ ಡಿಸೋಜಾ ಸಿಸ್ಟರ್ ಲೀನಾ ಬ್ರದರ್ ವಿಜಯ್ ಕಾರ್ಯಕ್ರಮಟ್ಟು ಪಾಲ್ದೆತೊಂಡಿರು ಆಳ್ವಾಸ್ ಕ್ರಿಸ್ಮಸ್ ಆಚರಣೆ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬತ್ತಂಡು Christmas is not confined to a church or to one community. It has crossed borders, cultures, and religions because its core message is universal. That is, a message of love, a message of compassion, humility, and peace. ವಿದೇಶಗಳಲ್ಲಿ ಕ್ರಿಸ್ಮಸ್ ಡಿಸೆಂಬರ್ 1 ತಾರೀಕಿಗೆ ಪ್ರಾರಂಭ 25 ಡಿಸೆಂಬರ್ ಅವರ ಜನನ. ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎಲ್ಲ ಮಳಿಗೆಗಳು, ಮಾರಾಟ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಅಡ್ವೆಂಟ್ ಅಂದರೆ ಆಗಮನ ಕಾಲದಲ್ಲಿಯೇ ಪ್ರಾರಂಭವಾಗ್ತದೆ ಮತ್ತು ಜನವರಿ 7 ತಾರೀಕಿಗೆ ಅದು ಕೊನೆಗೊಳ್ಳುತ್ತದೆ. ಸಾಧಾರಣ 40 ದಿನದ ಸಂಭ್ರಮವೋ ಸಂಭ್ರಮ, ಸಡಗರವೋ ಸಡಗರ. ನಾನು ಜೀವನದಲ್ಲಿ ಅತಿ ಹೆಚ್ಚು ಗೌರವ ಕೊಡುವಂಥ ನಮ್ಮ ನಿವೃತ್ತ ಒಂದು ಧರ್ಮಾಧ್ಯಕ್ಷರು ನಮ್ಮ ಜೊತೆಯಲ್ಲಿ ಈ 86ನೇ ವರ್ಷದಲ್ಲಿ ನಮ್ಮ ಜೊತೆಯಲ್ಲಿ ಇಲ್ಲಿರುವುದು ಅಂತ ಹೇಳಿದರೆ ನನಗೆ ಬಹಳ ಸಂತಸ. ಅವರ ಪಾದಸ್ಪರ್ಶದಿಂದ, ಅವರ ಮಾತಿನಿಂದ ಈ ಪರಿಸರ ಇವತ್ತು ಬಹಳಷ್ಟು ಪುನೀತಗೊಂಡಿದೆ. ನನಗೂ ಅವರಿಗೂ ಕೂಡ ದೀರ್ಘವಾದಂಥ ಸಂಬಂಧ. ಅವರು ನಮ್ಮ ಧರ್ಮಾಧ್ಯಕ್ಷರಾಗಿದ್ದಾಗ ಅದು ಮಂಗಳೂರು ಪ್ರಾಂತ್ಯದ ಮತ್ತು ಉಡುಪಿ ಪ್ರಾಂತ್ಯ, ಇದರ ಜೊತೆಯಲ್ಲಿ ಕಾಸರಗೋಡು ಇದನ್ನು ಸೇರಿಸಿಕೊಂಡು ಇದ್ದಂಥ ಅವರು 22 ವರ್ಷ ಕಾಲ ದೀರ್ಘಕಾಲ ಧರ್ಮಾಧ್ಯಕ್ಷರಾಗಿದ್ದುಕೊಂಡು ಅವರು ಮಾಡಿದ ಕೆಲಸವನ್ನು ಎಲ್ಲವನ್ನು ನಾವು ನೋಡಿದ್ದೇವೆ. ಒಡಿಪು ಜಿಲ್ಲೆಡು ಶುಕ್ರವಾರ ಎಳ್ಳಾಮಾಸೆನ ಆಚರಣೆ ಮಲ್ತಿದ್ದೀರು. ಎಳ್ಳಾಮಾಸೆಗೆ ಮಲ್ಪೆ ಕಡಲ ಬರಿಟ್ಟು ತೀರ್ಥ ಮೀದು ಭಕ್ತರು ಒಡಂಬಾಂಡೇಶ್ವರ ದೇವಸ್ಥಾನಕ್ಕೂ ಹೋದು ತೀರ್ಥ ಪ್ರಸಾದದ ತೊಂಡೇರು. ದಕ್ಷಿಣ ಕನ್ನಡ ಜಿಲ್ಲೆಡು ಸೋಣತೀರ್ಥ ಅಮಾಸೆ ಶ್ರೇಷ್ಠವೈನ ಅಮಾಸೆ ಆದಿತ್ತಂಡ ಒಡಿಪು ಜಿಲ್ಲೆಡು ಎಳ್ಳಾಮಾಸೆ ತೀರ್ಥ ಮೀರ ಶ್ರೇಷ್ಠ ದಿನ ಆದುಂಡು.
ಶುಕ್ರವಾರ ಎಳ್ಳಾಮಾಸದ ದಿನ ಆದಿತ್ತದು ಊರ ಪರ ಊರ ಜನ ಬತ್ತದು ಕಡಲ ಸೀರ್ತ ಮೀದು ಶುದ್ಧ ಆಯಿರು. ಅಮಾಸದ ದಿನ ಪಿಂಡ ಬುಡಿಯರ್ಲ ಎಡ್ಡ ದಿನ ಆದಿತ್ತದು ಸೀರ್ತ ಮೀಪುನ ಸಂಪ್ರದಾಯ ದುಂಬುಡ್ದೇ ನಡತ ಬೈದುಂಡ. ಕಡಲದ ಉಪ್ಪಿನೀರು ಮೇಯ್ತ ಚರ್ಮದ ಸೀಕುಗಳ ಮರ್ದು ಪಂಪನ ನಂಬಿಕೆ ಬಲವಾದುಂಡು. ಮಲ್ಪೆ ಕಡಲ ಬರಿಟ್ಟು ಪಾಕ ಜನ ಕಡಲ ಸೀರ್ತ ಮೀಯರು. ಉಡುಪು ಜಿಲ್ಲೆದೋರ್ ಮಿಡ್ದ ಜನ ಸೇರ್ದು ಸೀರ್ತ ಮೀಯರು. ಪಾಕ ಜನ ವೈದಿಕರು ಕಡಲ್ದ ಬರಿ ಬೊಲುಂಗರೆಡು ಇತ್ತದು ಪಿಂಡ ಬುಡುಪುನ ಸಂಪ್ರದಾಯಗಳನ್ನು ನಡಪಾದು ಕುರಿಯರು. ಮಲ್ಪೆಡು ಒಡಂಬಾಂಡೇಶ್ವರ ಬಲರಾಮ ದೇವಸ್ಥಾನ ಇತ್ತದು ಸೀರ್ತ ಮೀನ ಭಕ್ತರು ದೇವಸ್ಥಾನಡು ಪರಕ್ಕೆ ಪಾಡ್ದು ಸೀರ್ತ ಪ್ರಸಾದದೆ ತೊಂಡೇರು. ಇವತ್ತಿನ ದಿವಸದಲ್ಲಿ ವಡಬಾಂಡೇಶ್ವರ ಕ್ಷೇತ್ರ ಮಲ್ಪೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಳ್ಳ ಅಮಾವಾಸ್ಯೆಯ ಉತ್ಸವ ಆಗ್ತಾ ಉಂಟು. ಅದೇ ರೀತಿಯಲ್ಲಿ ಎಳ್ಳ ಅಮಾವಾಸ್ಯೆಗೆ ವಿಶೇಷವಾದಂಥ ಭಗವದ್ಭಕ್ತರ ದಂಡು ಜನಸಾಗರವೇ ಹರಿದು ಬರ್ತಾ ಉಂಟು. ಅದೇ ರೀತಿಯಲ್ಲಿ ವಿಶೇಷವಾಗಿ ತಿಲಹೋಮ, ಅದೇ ರೀತಿಯಲ್ಲಿ ಎಲ್ಲ ಸರ್ವ ಪಿತೃಗಳಿಗೂ ಅವರವರ ಪಿತೃಗಳಿಗೆಲ್ಲ ಪಿಂಡ ಪ್ರದಾನಾದಿ ಕಾರ್ಯಕ್ರಮಗಳು, ಅದೇ ರೀತಿಯಲ್ಲಿ ವಿಶೇಷವಾಗಿ ತಿಲಹೋಮಾದಿ, ಅದೇ ರೀತಿಯಲ್ಲಿ ತೀರ್ಥಸ್ನಾನಗಳೆಲ್ಲ ಆಗ್ತಾ ಉಂಟು. ವಿಶೇಷವಾಗಿ ತಿಲಂ ಹರತಿ ಪಾಪಾನಿ ಅಂತ ಹೇಳ್ತಾರೆ. ಈ ತಿಲದಿಂದ ಹೋಮ ಮಾಡಿದರೆ ವಿಶೇಷವಾಗಿ ಇಹಜನ್ಮದಲ್ಲಿ ಮಾಡಿದಂತಹ ಎಲ್ಲ ಪಾಪ ಪರಿಹಾರ ಆಗ್ತದೆ, ತಾನು ಮೋಕ್ಷವನ್ನು ಅನುಗ್ರಹ ಮಾಡಿಕೊಡ್ತೇನೆ ಅಂತೇಳಿ ಹೇಳಿ ಪಾಪಾಪಹರ್ತನಾದಂತಹ ವಿಷ್ಣುದೇವರು ಅನುಗ್ರಹ ಮಾಡಿದ್ದಾರೆ. ಅಂತಹ ವಿಶೇಷವಾದಂತಹ ಮಂತ್ರದಿಂದ, ಅದೇ ರೀತಿಯಲ್ಲಿ ಪ್ರೇತಕ್ಕೆ ಮೋಕ್ಷವನ್ನು ಕೊಡುವಂತಹ ವಿಶೇಷವಾದಂತಹ ಮಂತ್ರಗಳಿಂದ ತಿಲಹೋಮಾದಿಗಳೆಲ್ಲ ಆಗ್ತಾ ಉಂಟು. ಈ ಒಂದು ಎಳ್ಳು ಅಮಾವಾಸ್ಯೆ ಈ ವರ್ಷದ ಕೊನೆಯ ಅಮಾವಾಸ್ಯೆ. ಈ ಒಂದು ಅಮಾವಾಸ್ಯೆಯಲ್ಲಿ ಸಮುದ್ರ ಸ್ನಾನವನ್ನು ಮಾಡಿದರೆ ದೇಹದಲ್ಲಿರುವಂತಹ ಕೆಲವು ರೋಗ ರುಜಿನಗಳು, ಅದೇ ರೀತಿ ನಾವು ಮಾಡಿದಂತಹ ಪಾಪಕರ್ಮಗಳು ಎಲ್ಲ ಅದಕ್ಕೆ ಒಂದು ಇವತ್ತಿನ ದಿವಸ ನಿವೃತ್ತಿ ಆಗ್ತದೆ ಎಂಬ ಒಂದು ಬಹಳಷ್ಟು ಒಂದು ನಂಬಿಕೆ ಇದೆ. ಹಾಗಾಗಿ ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ದಿವಸ ನಾವು ಬಂದಿಲ್ಲಿ ಸಮುದ್ರ ಸ್ನಾನ ಮಾಡಿ ಹೋಗ್ತೇವೆ. ನಮ್ಮ ಕರಾವಳಿಯ ಆಚರಣೆ ವಿಶಿಷ್ಟ ವಿಭಿನ್ನವಾಗಿರುತ್ತೆ. ಇವತ್ತು ಎಳ್ಳು ಅಮಾವಾಸ್ಯೆಯ ಸಂಭ್ರಮ. ಸಾವಿರಾರು ಭಕ್ತರು ಮಲ್ಪೆ ಬೀಚ್ ಸಮುದ್ರದಲ್ಲಿ ಸಮುದ್ರ ಸ್ನಾನ ಮಾಡುವ ಮೂಲಕ ತಮ್ಮ ಪಿತೃಗಳಿಗೆ ಮೋಕ್ಷ ಕೊಡುವಂತಹ ದಿನ ಆಗಿರುತ್ತೆ. ತಾವಿಲ್ಲಿ ಗಮನಿಸಬೇಕು, ಪ್ರತಿದಿನ ಇಲ್ಲಿ ಸಾವಿರಾರು ಪ್ರವಾಸಿಗರಿಗಿದ್ದಾರೆ. ಇವತ್ತು ಈ ಒಂದು ಸಮುದ್ರ ಸ್ಥಾನದಲ್ಲಿ ಭಕ್ತರನ್ನು ತಾವು ಗಮನಿಸಬಹುದು. ಈ ಒಂದು ಏನು ತಮ್ಮ ಎಳ್ಳು ಅಮಾವಾಸ್ಯೆ ದಿವಸ ತಮ್ಮ ಪಿತೃಗಳಿಗೆ ಒಂದು ಧಾರ್ಮಿಕ ವಿಧಾನಗಳನ್ನು, ಅಂದರೆ ಪುರೋಹಿತರ ಮೂಲಕ ಧಾರ್ಮಿಕ ವಿಧಿಗಳನ್ನು ಮಾಡಿ ನಂತರ ಸಮುದ್ರದಿಂದ ಮುಳುಗಿದರೆ ತಮ್ಮ ಪಿತೃಗಳಿಗೆ ಮೋಕ್ಷ ಸಿಗುತ್ತೆ ಎಂಬ ಭಾವನೆ ನಮ್ಮ ಭಕ್ತರದು. ಆದ್ದರಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಪ್ರತಿ ವರ್ಷ ಈ ಒಂದು ಎಳ್ಳು ಅಮಾವಾಸ್ಯೆ ಸಂದರ್ಭದಲ್ಲಿ ಸಾಕಷ್ಟು ಜನರು ಬಂದು ಈ ಒಂದು ಏನು ತಮ್ಮ ಪಿತೃಗಳಿಗೆ ಮೋಕ್ಷ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಿದ್ದುದು ಪುದರ್ ಅಲಿಪುನವು ಘೋರ ಅಪರಾಧ. ಜಿಲ್ಲಾ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಈ ನಡೆಗೆ ವಿರೋಧ ಮಲ್ಪೊಂದು ದುಂಬುದ ಮಂತ್ರಿ ಬಿ ರಮಣತ್ರೈ ಪಂತೇರು. ರಾಜ್ಯದ ದುಂಬುದ ಮಂತ್ರಿ ಬಿ ರಮಣತ್ರೈ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಿದ್ದುದು ಪುದರ್ ಅಲಿಪುನವು ಘೋರ ಅಪರಾಧ. ಜಿಲ್ಲಾ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಈ ನಡೆಗೆ ವಿರೋಧ ಮಲ್ಪುಂಡು ಯುಪಿಎ ಆಡಳಿತದ ಪೊರ್ತುಡು ಜಾರಿ ಮಲ್ತದ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಲೋಕ ಮೆಚ್ಚಿದನೆಂದು ಆರ್ಪಂಡಿರು. ಈ ಯೋಜನೆ ಹಿಡಿದು ಸಮಾಜದ ಬಡವಿರು, ರೈತ, ಕಾರ್ಮಿಕ ವರ್ಗಗೂ ಅನುಕೂಲ ಆತಂಡು ಈತೆ ಮಹಾತ್ಮ ಗಾಂಧಿ ಪುದರನ್ನು ಕೈ ಬಿಡುದು ಅಪಮಾನ ಮಲ್ತದಿರೆಂದು ಆರ್ಪಂಡಿರು. ಪ್ರಧಾನಿ ನರೇಂದ್ರ ಮೋದಿ ಬೇತೆ ದೇಶಗೂ ಪೋದು ಪುನಗ ಗಾಂಧಿ ಮೂರ್ತಿಗೂ ಮಾಲೆ ಪಾಡುವೆರು. ಅಣ್ಣ ಭಾರತ ದೇಶಡು ಅವೇ ಪಕ್ಷದಕ್ಲು ಮಹಾತ್ಮ ಗಾಂಧಿಯರನ್ನ ಅಪಹಾಸ್ಯ ಮಲ್ಪುವರು. ಗಾಂಧಿ ಪುದರನ್ನು ಜನಪ್ರಿಯ ಮನಸ್ಸಿಡಿದು ದೂರ ಮಲ್ಪನವು ಉಂದೆತ ಉದ್ದೇಶ. ನಮ್ಮ ದೇಶದ ಕಾಸ್ದ ನೋಟುಡು ಉಪ್ಪುನ ಗಾಂಧಿಯರನ ಪುದರನ್ನು ಅಲಿಪುನ ದಿನ ದೂರ ಇಜ್ಜಿ
ಮಹಾತ್ಮ ಗಾಂಧಿ ನಂಕ್ ಆದರ್ಶ ಅರನ ಪುದರ್ ಅಲಿಪುರವು ಘೋರ ಅಪರಾಧ ಅಂದು ಬಿ ರಮಣತ್ರೈ ಪಂಡೇರು. ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದಿನ ಸರ್ಕಾರ ಜಾರಿಗೆ ತಂದ ಸಂದರ್ಭದಲ್ಲಿ ಜಗತ್ತೇ ಮೆಚ್ಚುಗೆ ಆದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕೆಲವು ತಿದ್ದುಪಡಿಯನ್ನು ಕೂಡ ತಂದಿದ್ದಾರೆ. ಈಗಿನ ವರ್ತಮಾನ ಸಂದರ್ಭದಲ್ಲಿ ಬಹುಶಃ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥ ಅನೇಕ ಮಹನೀಯರ ಹೆಸರುಗಳನ್ನು ಅದನ್ನು ತೆಗೆಸ್ತಕ್ಕಂಥದ್ದು ಮತ್ತು ಅವರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು ಅವರ ಹೆಸರನ್ನು ತೆಗೀತಕ್ಕಂಥ ಪ್ರಯತ್ನ ಆಗಿರ್ತಕ್ಕಂಥದ್ದು ಇದು ಖಂಡನೀಯ. ಇದನ್ನು ಜಿಲ್ಲಾ ಕಾಂಗ್ರೆಸ್ ಇದನ್ನು ವಿರೋಧಿಸ್ತದೆ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೀತಾ ಇದ್ದೇವೆ. ಗಾಂಧೀಜಿಯವರನ್ನು ಹೀಯಾಳಿಸ್ತಕ್ಕಂಥ ಅಪಮಾನ ಮಾಡಿಸ್ತಕ್ಕಂಥ ಇವತ್ತು ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ. ಇದೊಂದು ಅವರನ್ನು ಅಪಮಾನಿಸ್ತಕ್ಕಂಥದ್ದು, ಅವರ ಹೆಸರನ್ನು ಅವಮಾನಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಿದ್ದುಪಡಿ ಮೂಲಕ ಹೆಸರು ಬದಲಾಯಿಸಿ ಮಾಡಿರ್ತಕ್ಕಂಥದ್ದು ಕೂಡ ಅದರ ಒಂದು ಭಾಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕುಡ್ಲಡು ಪುದರ್ಪುಯಿನ ಉರುವ ಚಿಲಿಂಬಿದ ಅರಸು ಎಂಟರ್ಪ್ರೈಸಸ್ ದ ಮೆಗಾ ಲಕ್ಕಿ ಸ್ಕೀಮ್ ಇತ್ತೆ ಬೊಂಬೈಡ್ಲ ಶುರು ಆತಂಡ. ಪ್ರತಿಯೊಂದು ತಿಂಗಳದ 14 ಅದೃಷ್ಟ ಚೀಟ್ ದೆಪ್ಪುವೆರು ಈ ಮಾತಾ ಕಾರ್ಯಕ್ರಮವನ್ನು ನಮ್ಮ ಕುಡ್ಲ ಸೀದ ಪ್ರಸಾರ ಮಲ್ತದುಂಡು. ಕುಡ್ಲದ ಉರುವ ಚಿಲಿಂಬಿಡು ಪ್ರಧಾನ ಆಫೀಸ್ ಮಲ್ತೊಂದು ಕರ್ನಾಟಕ ಕರಾವಳಿಡು ಪುದರ್ಪುಯಿನ ಅರಸು ಎಂಟರ್ಪ್ರೈಸಸ್ ದ ಮೆಗಾ ಲಕ್ಕಿ ಸ್ಕೀಮ್ ಇತ್ತೆ ಬೊಂಬೈಗೆ ಕಾರ್ದೀತಂಡು. ಅವಲ್ಲ ಒಂದೇನು ಶುರು ಮಲ್ತದುಂಡು. ಅರಸು ಎಂಟರ್ಪ್ರೈಸಸ್ ಮೆಗಾ ಲಕ್ಕಿ ಸ್ಕೀಮ್ ನಡಪೊಂದಿತ್ತದು ಸೀಸನ್ 15 ಅದೃಷ್ಟ ಚೀಟ್ ದೆಪ್ಪುನ ಕಾರ್ಯಕ್ರಮ ಉರುವ ಚಿಲಿಮಿದ ಪ್ರಧಾನ ಆಫೀಸರು ನಡತದಿತ್ತದು. ಪ್ರತಿಯೊಂದು ತಿಂಗಳದ 14 ನಡಪುನ ಒಂದೇನು ನಮಕುಳ್ಳ ಚಾನಲ್ ಸೀದ ಪ್ರಸಾರ ಮಲ್ತೊಂದುಂಡು. ಮುಲ್ಪ ಮೋಸ ದಗಲ್ಬಾಜಿಗೆ ಅವಕಾಶವು ಪುಜೆ ಅಂಚಾದ ಜನಕ್ಕಿನ ನಂಬಿಕೆ ವಿಶ್ವಾಸವು ಸಂದದುಂಡು. ಅದೃಷ್ಟ ಯೋಜನೆ ಬೊಂಬೈಡ್ಲ ಶುರು ಆಯ್ನವು ಗಿರಾಕ್ಲಿಗೆ ಖುಷಿ ಆತಂಡು. ಸೀಸನ್ 2 ಬೊಂಬೈಡ್ ಶುರು ಆದಿತ್ತದು ಸಾಣೂರು ಜನಾರ್ದನ ಭಟ್, ಉದಯ ಶೆಟ್ಟಿ, ಮಲ್ಲಾರ್ ಬೋಡು, ಭಾರತಿ ಅಂಚನ್, ಕಾಂತಿಪ್ರಿಯ ಶೆಟ್ಟಿ ಈ ಪೊರ್ತುಡಿತ್ತೇರು. ಸೀಸನ್ 15 ತಿಂಗಳದ ಅದೃಷ್ಟ ಚೀಟದ ರಡನೇ ಇನಾಮು TVS ಜುಪಿಟರ್ ಗೆಂದದ್ನ ಶಿವಾಜಿ ಕರ್ಕೇರ ಇನಾಮ್ ಗೆತ್ತೊಂಡೇರು. ಅರೆ ತರ್ಕುಲು ಕೈಪಗತ್ತಂಡು. ಯಜಮಾನಿರು ಮನೋಜ್ ದುಂಬಾಳ್ತಿಡು ಅರಸು ಎಂಟರ್ಪ್ರೈಸಸ್ ಪಾರದರ್ಶಕತೆಗೆ ಒತ್ತು ಕೊರದು ಅದೃಷ್ಟ ಚೀಟ್ ದೆಪ್ಪು ನಡೆದವರ ಗಿರಾಕಿನ ಮೆಚ್ಚುಗೆಗೆ ಸಂದದಂಡು. ನಮಗಿರುವಂತಹ ಒಂದು ಖುಷಿಯ ಕ್ಷಣ ಏನಂತ ಕೇಳಿದರೆ, ಅರಸು ಎಂಟರ್ಪ್ರೈಸಸ್ ಅವರ ಸೀಸನ್ 2 ನಾವು ಮುಂಬೈಯಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಮುಂಬೈಯಲ್ಲಿ ಅದರ ಇನೋಗ್ರೇಷನ್ ಆದಂತಹ ಕ್ಷಣದಲ್ಲಿ ಸಾನೂರು ಸಾಂತಿಂಜ ಜನಾರ್ದನ್ ಭಟ್ ಅವರು ಪ್ರಧಾನ ಅರ್ಚಕರು, ಮಾಲಿಂಗೇಶ್ವರ ದೇವಸ್ಥಾನ ಮೀರ್ಗಾಂವ್, ಅದರ ಜೊತೆಯಾಗಿ ಉದಯ್ ಶೆಟ್ಟಿ ಮಲ್ಲಾರು ಬೀಡು ಅಧ್ಯಕ್ಷರು, ಬನ್ಸ್ ಫಾರ್ಮ್ ಮೀರಾಬೈಂದರ್, ಅದರ ಜೊತೆಯಾಗಿ ಭಾರತಿ ಎ ಅಂಚನ್, ಕಾಂತಿಪ್ರಿಯ ಶೆಟ್ಟಿ ಅವರು ಕೂಡ ಆ ಇನೋಗ್ರೇಷನ್ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದರು. ಅದರಲ್ಲಿ ಒಂದು ಟಾಟಾ ಪಂಚ್, ಅದರ ಜೊತೆಯಾಗಿ TVS ಜುಪಿಟರ್ ಮೊದಲ ಬಹುಮಾನ ಇತ್ತು. ಸೊ ಆ ಮೊದಲ ಬಹುಮಾನ ಪಡ್ಕೊಂಡವರು 3120 ನಮ್ಮ ಕೃಷ್ಣ ಶೃಂಗೇರಿ ಅವರು. ಕೃಷ್ಣ ಶೃಂಗೇರಿ ಅವರು 3120 ಅವರ ನಂಬರ್ ಕ್ಯಾರಿ ಆಫ್ ನಮ್ಮ ತೇಜು ಪನ್ವೇಲ್ ಅವರದು. ಅದರ ಜೊತೆಯಾಗಿ ಎರಡನೇ ಬಹುಮಾನ ನಮ್ಮ TVS ಜುಪಿಟರ್ನ ಪಡ್ಕೊಂಡವರು ಶಿವಾಜಿ ಕರ್ಕೇರ 2642. ಸೊ ಶಿವಾಜಿ ಕರ್ಕೇರ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರಿಗೆ ಒಂದು ಕೀಯನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕಿದೆ. ಸೊ ವೆಲ್ಕಮ್ ಮಾಡಿಕೊಡ್ತಾ ಇದ್ದೇನೆ ಶಿವಾಜಿ ಅವರನ್ನು. ಸುಗುಣ ಅವರ ಕೈಯಿಂದ ಒಂದು ಸ್ಪೆಷಲಿ ಆಗಿರುವಂತಹ ಕೀಯನ್ನು ಪಡ್ಕೊಳ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಇದನ್ನು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ನಮ್ಮ ಸುಗುಣ ಮೇಡಮ್. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆ ನಮ್ಮ ಶಿವಾಜಿ ಕರ್ಕೇರ ಅವರಿಗೆ. TVS ಅನ್ನು ಪಡ್ಕೊಳ್ತಿದ್ದಾರೆ, TVS ಜುಪಿಟ್ರಾ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆ. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಅದರ ಜೊತೆಯಾಗಿ ಮುಂಬೈಯಲ್ಲೂ ಕೂಡ ಒಂದು ಸೀಸನನ್ನು ಆರಂಭಿಸಿದ್ದೇವೆ ಅಂತ ಹೇಳಿದ್ರೆ ಒಂದು ರೀತಿಯ ಸಂತಸ ನಮಗೆ. ಅಲ್ಲಿ ಕೂಡ ಪಾರ್ಟಿಸಿಪೇಟನ್ನು ಮಾಡ್ತಿದ್ದಾರೆ ನಮ್ಮ ಊರಿನವರು. ಅವರಿಗೂ ಕೂಡ ಧನ್ಯವಾದ. ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ಕುಡ್ಲ ಲೈವ್ನ ಮುಖಾಂತರ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಮಾತಾಡ್ತಿರುವಂಥದ್ದು ಮನೋಜ್ ವಾಮಂಜೂರು. ಥ್ಯಾಂಕ್ ಯು ಸೋ ಮಚ್. ಕುಡ್ಲ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣೋಡು ಐತಾರ ಧರ್ಮಾವಲೋಕನ ಸಭೆ ಆಚರಣೆ ಮಾಡ್ತದೆ. ಕಾಂಡೆ ಒರಂಬರಿಕೆ ಉದಿಪನ ಆಪಣಂದು ಪ್ರಮೋದ್ ಕುಮಾರ್ ರೈ ದೋಣಿಂಜೆ ಗುತ್ತು ಸುದ್ದಿಕೂಟೋಡು ತೆರಿಪಾದೇರು. ಗುರುಪುರ ದೋಣಿಂಜೆ ಗುತ್ತು ಗಡಿಪತ್ತನಾರು ಪ್ರಮೋದ್ ಕುಮಾರ್ ರೈ ಗುರುಕಾರ್ಮೇಡು ಕುಡ್ಲದ ಉರುವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣೋಡು
ಐತರ ಧರ್ಮಾವಲೋಕನ ಸಭೆ ಆಚರಣೆ ಮಲ್ತದೇರು. ಈ ಬಗೆಟ್ ಪ್ರಮೋದ್ ಕುಮಾರ್ ರೈ ದೋಣಿಂಜಿ ಗುತ್ತು ಸುದ್ದಿಕೂಟುಡು ಮಾಹಿತಿ ಕೊರದು ಸ್ವಾಮೀಜಿರು ತಂತ್ರೀರು ಇತ್ತದು ಬೇತೆ ಬೇತೆ ಅರಂತರ್ಲು ಬೂಡುಲೆನ ಅರಸೆರು ಬೊಕ್ಕ ಗುತ್ತು ಮನೆತನದ ಗಡಿ ಪತ್ತನಕ್ಲಿನ ಬೊಕ್ಕ ಯಜಮಾನರು ಪಾಲ್ದೆತೊಂದು ವಿಶ್ವ ಹಿಂದೂ ಪರಿಷತ್, ಹಿಂದೂ ಯುವ ಸೇನೆ ಬೊಕ್ಕ ತುಳುನಾಡ ರಕ್ಷಣಾ ವೇದಿಕೆದ ಸಾಕಾರಡು ನಡಪುನ ಧರ್ಮಾವಲೋಕನ ಸಭೆ ಕಾಂಡೆ ಒರಂಬರಿಕೆ ಉದಿಪನಾಪನೊಂದು ಪಂಡೇರು. ಧರ್ಮಾಚರಣೆನು ಹೊರ ಪಿರತಿರ್ಗದು ತೂಪನ ಕಾರ್ಯಕ್ರಮ ಒಂದು ಆದಿತ್ತದು ತೌಳವ ಪರಂಪರೆದ ಆಚರಣೆಡು ಬರ್ಪುನ ವಿಧಿವಿಧಾನೊಳಿನ ಬಗೆಟ್ ಮಾಹಿತಿ ಕೊರ್ಪುಂಡು. ಬೇತೆ ಬೇತೆ ವರ್ಗುಲಿನ ಮುಖ್ಯ ಜನಕ್ಲಿನ ಸಾರಥ್ಯುಡು ದರ್ಶನ ಪೂಜಾರ್ಲಿನ ಭೂತಕಟನಕ್ಲಿನ ಬೊಕ್ಕ ಮಹಾಜನಕ್ಲಿನ ಒಟ್ಟು ಸೇರಿಗೆಡು ಸಮಾಲೋಚನೆ ನಡಪುಂಡು ಒಂದು ಪಂಡೇರು. ಬಿಜೆಪಿ ನಾಯಕರು ಜಗದೀಶ್ ಅಧಿಕಾರಿ, ತುಳುನಾಡ ರಕ್ಷಣಾ ವೇದಿಕೆದ ತಾಪಕ ಗುರುಕಾರ್ಯರು ಯೋಗೇಶ್ ಶೆಟ್ಟಿ ಜಪ್ಪು, ಜನಾರ್ದನ ಅರ್ಕುಳ, ಕಿರಣ್ ಉಪಾಧ್ಯಾಯ, ಕಮಲಾಕ್ಷ ಪಂಬದ, ಪ್ರವೀಣ್ ಕುತ್ತಾರ್ ಸುದ್ದಿಕೂಟುಡಿದ್ದೀರು. ಉದ್ಘಾಟನೆ ಶ್ರೀ 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 ರಾಜಯೋಗಿ ನಿರ್ಮಲನಾಥ್ಜಿ ಮಹಾರಾಜ್ ಶ್ರೀ ಯೋಗೀಶ್ವರ ಮಠ ಕದ್ರಿ ಮೇರೆ ಉದ್ಘಾಟನೆ ಮಲ್ಪೆರೊಳ್ಳೇರೆ. ಅಂಚನೆ ಬಲ್ಪುಗು 1 ಗಂಟೆ ಇರ್ದು 1 ಗಂಟೆ ಮುಟ್ಟ ನಮ್ಮ ಅವಲೋಕನ ಒಂದು ದೇವಸ್ಥಾನ ಮತ್ತು ಧರ್ಮಾಚರಣೆ. 2ನೇ ಅವಲೋಕನ ದೈವಾರಾಧನೆ, ನಾಗಾರಾಧನೆ ಮತ್ತು ಧರ್ಮಾಚರಣೆ. ದೈವಾರಾಧನೆದ ಬಗ್ಗೆ ಮಧ್ಯಾಹ್ನ 2:30 ಗಂಟೆ ಹಿಡಿದು 6 ಗಂಟೆ ಮುಟ್ಟ ದೈವಾರಾಧನೆ, ನಾಗಾರಾಧನೆ, ಧರ್ಮಾಚರಣೆ ಆಯ್ತ ಬಗ್ಗೆ ಇಟ್ಲ ಸ್ವಾಮಿಲ್ನ ಕುಳ್ಳಿರು 4 ಸ್ವಾಮಿಲ್ನ ಕುಳ್ಳಿರು, ಚೌಟ ಅರಸರ್ನಕ್ಳು ಬಕ್ಕ ಬಂಗಾರ ಅರಸನಕ್ಳುಳ್ಳೇರು, ವಿಷಯ ತಜ್ಞರುಳ್ಳೇರು ಐಟ್ಲ ಮಾತ ಬಕ್ಕ 14 ಎಂಕ್ಲೆಟ್ ಇರುವ ವರ್ಗದಕ್ಳು ಬತ್ತೇರು. ಪೂರ ವರ್ಗದಕ್ಳನ್ನ ಪೂರ ಒಂಜಿ ಉಸ್ತುವರಿಗೆ ಒಂಜಿ ಸಂಚಾಲಕತ್ವಕ್ಕೆ ತೊಂದೆಂಗಳು ಮಾತ ವರ್ಗದ ಜೈನ ಸಮುದಾಯದ ಬ್ರಾಹ್ಮಣ, ಬಂಟ, ಗೌಡ, ರಾಮಕ್ಷತ್ರಿಯ, ವಿಶ್ವಕರ್ಮ, ಒಕ್ಕಲಿಗ, ಬಿಲ್ಲವ, ತೀಯ, ಕೊಟ್ಟಾರಿ, ಮಗವೀರ ಬಕ್ಕ ಅಂಚ ಪೂರ ಮಾತ ಗಾಣಿಗ, ಕುಲಾಲ ಮಾತ ಮಸ್ತ್ ಮಾತ ಸಮುದಾಯಗೂ ಒಂಜಿ ಸಂಚಾಲಕರಿಗೆ ತೊಂದ. ಒಡಿಯೂರ್ದ ಈ ಸರ್ತಿದ ತುಳುನಾಡ ಜಾತ್ರೆ ರಥೋತ್ಸವನು ಪೇಂಟದ ಪುರ್ಲು ಹಳ್ಳಿದ ತಿರ್ಲು ಪನ್ಪ ನಮೂನಿಡು ಒಂದೇ ಮಾತರಂ ಪುದರ್ಡು ನಡಪಾವಣೆಂದು ಶ್ರೀ ಗುರುದೇವನಂದ ಸ್ವಾಮೀಜಿ ಪಂತೇರು. ಬಂಟ್ವಾಳ ತಾಲೂಕು ಕರೋಪಾಡಿ ಗ್ರಾಮದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು ಈ ವರ್ಷದ ತುಳುನಾಡ ಜಾತ್ರೆ ರಥೋತ್ಸವ ಬ್ರಹ್ಮಕಲಶ 2026 ಜನವರಿ 27-28 ನಡಪೆರೆಯುತ್ತದೆ. ಆ ಲೆಕ್ಕಡು ಸಮಾಲೋಚನಾ ಸಭೆ ಶ್ರೀ ಗುರುದೇವನಂದ ಸ್ವಾಮೀಜಿ ಗುರುಕಾರ್ಮೆಡು ಕ್ಷೇತ್ರಡು ಶುಕ್ರವಾರ ನಡತಂಡ. ಸಭೆಟ್ ಸ್ವಾಮೀಜಿ ಪಾತಿರದು ಈ ಸರ್ತಿ 26ನೇ ವರ್ಷದ ಉಚ್ಚಯ ಆದಿತ್ತದು. ಒಟ್ಟು ಕಾರ್ಯಕ್ರಮನು ಪೇಂಟದ ಪೊರ್ಲು ಹಳ್ಳಿದ ತಿರ್ಲು ಪನ್ಪುಣ ನಮನೆಡು ಒಂದೇ ಮಾತರಂ ಪುದರಡು ನಡಪಾಯರ ತೀರ್ಮಾನ ಮಲ್ತದಂಡು. ಈ ವರ್ಷ 3ನೇ ಬ್ರಹ್ಮಕಲಶ ನಡಪೆರೆ ಉಂಡು ಒಂದು ಪಂಡೇರು. ಒಡಿಯೂರು ತೇರು ಸಮಿತಿದ ಗುರ್ಕಾರರಾದ ಶಶಿಧರ ಶೆಟ್ಟಿ ಬರೋಡ ಬೊಕ್ಕ ಕಾರ್ಯ ಗುರ್ಕಾರರಾದ ಲೋಕನಾಥ ಶೆಟ್ಟಿ, ತುಳು ಸಾಹಿತ್ಯ ಸಮ್ಮೇಳನದ ಗುರ್ಕಾರರಾದ ಕದ್ರ ನವನಿತ ಶೆಟ್ಟಿಯರನ ಅಜಪು ಆತನಂದು ಈ ಪೊರ್ತುಡು ಘೋಷಣೆ ಮಲ್ತೇರು. ಕದ್ರ ನವನಿತ ಶೆಟ್ಟಿ ಪಾತಿರ್ದು ಈ ವರ್ಷ ವಿಶೇಷವಾದ ಬೀದಿ ನಾಟಕ ಪಂತ ದೀವೊಂದುಂಡು ತೆರಿಪಾಯರು. ಸಾಧ್ವಿ ಮಾತಾನಂದಮಯಿ, ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲ, ಒಡಿಯೂರು ಸಹಕಾರಿ ಸಂಘದ ಗುರ್ಕಾರ್ಯರು ಎ ಸುರೇಶ್ ರೈ, ಕೃಷ್ಣ ಶೆಟ್ಟಿ ತಾರೆಮಾರ್, ಹಿರಿಯ ವಾರ್ತಾಮಾಣಿ ಮಲರ್ ಜಯರಾಮ್ ರೈ, ಯಶವಂತ ವಿಟ್ಲ ಸಭೆಟ್ ಪಾಲ್ದೆತೊಂಡೇರು. ದೇಶ, ಧರ್ಮ, ಸಂಸ್ಕೃತಿ ಇದು ಒಲ್ಪ ಒಲಿಯೋಡು ಎಂಚ ಒಲಿಯೋಡು ತ್ರಿವೇಣಿ ಸಂಗಮದ ಲೆಕ್ಕ. ಧರ್ಮದ ಬೋಡು, ದೇಶದ ಬೋಡು ಐತೆ ಒಟ್ಟಿಗೆ ಸಂಸ್ಕೃತಿಯ ಬೋಡು. ಮಾತ್ರ ಒಟ್ಟೊಟ್ಟಿಗೆ ಪೂರ್ಣ ಮಾತ್ರ ನಮ್ಮ ಬದುಕಿಗೆ ಆಗ್ತದೆ. ಇನ್ನು ಹಲವಾರು ವರ್ಷದ್ದು ತುಳುನಾಡದ ಜಾತ್ರೆಗಳಿಗೆ 25 ವರ್ಷ ಕಳೆದು 26 ಕಾಲದ ನಂಚಿನ ಸಮಯ ಬಳ್ಳಿ ಬರ್ಬದ ಆಚರಣೆ ಮಾಡ್ತದ. ಈ ಸರ್ತಿ ತುಳುಕು ಜಾತ್ರೆ ಸಾಹಿತ್ಯ ಸಮ್ಮೇಳನಗಳು ವಿಷಯದ ತುಳಿತದ ವಿಷಯವನ್ನು ನಡೆದುಕೊಂಡಾಗ ಇಂಗ್ಲೇ ದಿಕ್ಕನೆ ನೀನು ಒಟ್ಟು ಈ ಕಾರ್ಯಕ್ರಮಕ್ಕೆ ಇಟ್ಟಕೊಂಡೆ ಅವು ಪೇಂಟಿದ ಪೊರ್ಲು ಹಳ್ಳಿದ ಅಂತಗಳು ಸಾಮಾನ್ಯ ಮಾತ್ರ ಒಟ್ಟಿಗೆ ಆಗ್ತಾನೆ ಆಗ ಐಕೊಂಡಿ ಸ್ವರೂಪ ಹೆಚ್ಚಾನಿಕೆ ಪೇಂಟಿಲ್ಲ ಹಳ್ಳ ಪನ್ನೆರಡು ಈ ಸರ್ತಿಗೆ ನಮ್ಮ ಒಂದೇ ಮಾತರ ಮೊದಲ 5 ವರ್ಷದ ಸಂಭ್ರಮ 150 ವರ್ಷದ ಸಂಭ್ರಮ ಅಂಜಾದ 150 ವರ್ಷದ ಆ ಸಂಭ್ರಮದ ನೆಂಪುಗೂ ಬೋಡಾಗಲ್ಲ. ನಮ್ಮ ಈ ಕಾರ್ಯಕ್ರಮಕ್ಕೂ ಒಟ್ಟು ಒಂದೇ ಮಾತರ ಮುಂದು ಈ ಕಾರ್ಯಕ್ರಮ ಪೂರ್ತಿ ಆಯ್ತು. ಒಂದೇ ಮಾತರ ಅರ್ಥ ಅಪ್ಪೆ ಭಾರತೀಯ ರಾಜಕೀಯ ಅಪ್ಪೆನ ನೆನಪು ಮಾಡ್ಕೊಳ್ಳೋದು ಅಪ್ಪೆ ಜಕ್ಕಿಲೊಂದು ಬಂಡವ ತಪ್ಪ. ಈಗ 150 ವರ್ಷದ ಒಂಜಿ ನೆನಪು ಬರ್ತದೆ. ಈ ಕಾರ್ಯಕ್ರಮ ಒಟ್ಟು ಕಾರ್ಯಕ್ರಮಕ್ಕೂ ಒಂಜಿ ರೂಪಗೊರ್ಪಡಿಂಚಕ್ಕೆ ಒಂದೇ ಮಾತಾಡ ಬೇತೆ ಕ್ಷೇತ್ರದಕ್ಲಿಂಗ್ಲ ಬೇತೆ ಸಂಘಟನೆದಕ್ಲಿಂಗ್ಲ
ಒಂದು ಮಾದರಿ ಆದಪ್ಪು ನಾವು ಒಡಿಯೂರು ಕ್ಷೇತ್ರ ಬೊಕ್ಕ ಪ್ರತಿ ಕಾರ್ಯಕ್ರಮ ಈ ಸಲದಾದ ಹೊಸತ್ತುಂಡು ಅವು ಮಾತ ಭಕ್ತರನ್ನಕ್ಕೆಲ್ಲ ಸಾರ್ವಜನಿಕರ ನಿರೀಕ್ಷೆ ಅಂಚಾದ ಈ ವರ್ಷದಾದ ಹೊಸತ್ತುಂಡು ಕೇಂಡ ಬ್ರಹ್ಮಕಲಶ ಅವಳ ಬ್ರಹ್ಮಕಲಶ 16 ವರ್ಷ ಬರ ಇದು ನಮ್ಮ ಬೇದ ಬೇದ ಕೆಡದ ಬ್ರಹ್ಮಕಲಶ ತೂಪ ಅವು ಅವಧಿ ಮೀರಿದಾಪಿನ ಉಂಟು ಒಂದು 35 ವರ್ಷದ ಮುಂಚಿನ 16 ಅವಧಿಬದ್ಧವಾದ ನಡಪುನಂಚಿನ ಬ್ರಹ್ಮಕಲಶ 5 ಪಕ್ಕದ ಕಾರ್ಯಕ್ರಮಗಳು 5 ಒಂಜಿ ಹೊಸತನ ಒಡಿಯೂರುಡು ನಡೆದಿನ ಪ್ರತಿ ಒಂಜಿ ಕಾರ್ಯಕ್ರಮದ ದಾಖಲೆ ಒಂಜಿ ಲ್ಯಾಂಡ್ ಮಾರ್ಕ್ ನಮ್ಮ ಪಂಪ ಕರಾವಳಿ ಪೂರ್ವ ಕುಟುಂಬ ಟ್ರಸ್ಟ್ ದಾನಿಲೆಟ್ ವಿಪಿಎಲ್ ಟ್ರೋಫಿ 2021 ವಾರುಡು ಪ್ರೀಮಿಯರ್ ಲೀಗ್ ಸೀಸನ್ 1 ಅಂಡರ್ ಆರ್ಮ್ ಕ್ರಿಕೆಟ್ ಟೂರ್ನಮೆಂಟ್ ಪಣಂಬೂರ್ದ NMPA ಸ್ಟೇಡಿಯಂ 3 ದಿನ ನಡೆಸಲಿದೆ. ಶುಕ್ರವಾರ ಉದಿಪನಾಡ್ ಪಣಂಬೂರ್ದ NMPA ಸ್ಟೇಡಿಯಂ ಕರಾವಳಿ ಪೂರ್ವ ಕುಟುಂಬ ಟ್ರಸ್ಟ್ ದಾನಿಲೆಟ್ ವಿಪಿಎಲ್ ಟ್ರೋಫಿ 2021 ವಾರುಡು ಪ್ರೀಮಿಯರ್ ಲೀಗ್ ಸೀಸನ್ 1 ಅಂಡರ್ ಆರ್ಮ್ ಕ್ರಿಕೆಟ್ ಟೂರ್ನಮೆಂಟ್ 3 ದಿನ ನಡೆಸಲಿದೆ. ಶುಕ್ರವಾರ ಪಂತ ಉದಿಪನಾಡ್ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯ ಮಟ್ಟದ ಈ ಕ್ರಿಕೆಟ್ ಪಂತ ಡಿಸೆಂಬರ್ 1921 ಮುಟ್ಟ 3 ದಿನ ನಡೆತುಂಡು. ರಾಕ್ನು ಕೊಂಕಣಿ ವಾರಪತ್ರಿಕೆದ ಸಂಪಾದಕರು ಧರ್ಮಗುರು ರೂಪೇಶ್ ಮಾಡ್ತಾ ಉದೀಪನ ಕಾರ್ಯಕ್ರಮಟು ಆಶೀರ್ವಚನ ಕುರ್ದು ಎಡ್ಡೆಪ್ಪು ಬಯಕೀರು ಗುರುಕುಲು ರೂಪೇಶ್ ಮಾಡ್ತಾ ಬೊಕ್ಕ ಕ್ಯಾಥೋಲಿಕ್ ಸಭದ ಗುರುಕಾರ್ಯರು ಸಂತೋಷ್ ಡಿಸೋಜಾ ಕ್ರಿಕೆಟ್ ಗೊಬ್ಬುದು ಈ ಕ್ರಿಕೆಟ್ ಟೂರ್ನಮೆಂಟ್ ಉದೀಪನ ಮಲ್ತದು ಪಂತುಡು ಪಾಲ್ದೆ ತೊನ್ನಕ್ಲೆಗೆ ಎಡ್ಡೆಪ್ಪು ಬಯಕೇರು ಕರಾವಳಿ ಪೂರ್ವ ಕುಟುಂಬ ಟ್ರಸ್ಟ್ ಪದಾಧಿಕಾರಿಗಳು ಈ ಪೊರ್ತುಡು ಇತ್ತೇರು. ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ನಿಲಟೆ ಡಿಸೆಂಬರ್ 27ಕ್ಕೆ ಶ್ರೀಕೃಷ್ಣ ದೇವರಿಗೆ ಪಾರ್ಥಸಾರಥಿ ಸುವರ್ಣರಥ ಸಮರ್ಪಣೆ ಆಗಿರುತ್ತದೆ. ಶುಕ್ರವಾರ ರಥಕ್ಕೂ ಬಂಗಾರ ಮುಚ್ಚಿನ ಕಾರ್ಯವು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಬುಕ್ಕ ಕಿರಿಯ ಸ್ವಾಮೀಜಿ ಚಾಲನೆ ಕೊರಿಯರು. ಒಡಿಪು ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಶ್ರೀಕೃಷ್ಣ ದೇವರಿಗೆ ಸಮರ್ಪಣೆ ಮಲ್ಪನ ಪಾರ್ಥಸಾರಥಿ ಸುವರ್ಣ ರಥಕ್ಕೂ ಬಂಗಾರ ಮುಚ್ಚಿನ ಕಾರ್ಯ ಶುರುವಾದಂಡೆ. ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಸನ್ಯಾಸ ದೀಕ್ಷೆದಿಂದ 5 ವರ್ಷ ಆಯ್ನ ಸುವರ್ಣ ಮಹೋತ್ಸವಲೆ ಕೊಡು ಶ್ರೀಕೃಷ್ಣಗೆ ಡಿಸೆಂಬರ್ 27ಕ್ಕೆ ಸುವರ್ಣ ರಥ ಸಮರ್ಪಣೆ ಮಲ್ಪುವೆರು. ಸ್ವಾಮೀಜಿ ಇರಬಕ್ಕ ಕಿರಿಯ ಸ್ವಾಮೀಜಿ ಶ್ರೀ ಶುಶ್ರೀಂದ್ರ ತೀರ್ಥ ಶ್ರೀಪಾದಿರು ರಥಕ್ಕೂ ಬಂಗಾರ ಮುಚ್ಚಿನ ಕಾರ್ಯಗೂ ಚಾಲನೆ ಕೊರಿಯರು. ಶ್ರೀಮಠದ ಮುರಳೀಧರ ಆಚಾರ್ಯ, ನಾಗರಾಜಾಚಾರ್ಯ, ಪ್ರಸನ್ನಾಚಾರ್ಯ, ಮುಖ ಗಂಜೀಫ ಕಲಾವಿದಿರು, ರಘುಪತಿ ಭಟ್ ಈ ಪೊರ್ತುಡಿತ್ತೇರು. ಕೋಣಾಜೆ ಬೊಲ್ಮಡುಪುನ ಬೋಲ್ದನ್ ಕುಟುಂಬದ ತರವಾಡಿ ಇಲ್ಲಡು ಪಂಜುರ್ಲಿ ಕಲ್ಲುಟ್ಟಿ ಬುಕ ಗುಳಿಗ ದೇವರನ ಕೋಲ ಸಂಭ್ರಮೋಡು நடத்தண்டு. ನಾಗತಂಬಿಲ ಗಣಹೋಮ ವೆಂಕಟರಮಣ ದೇವರನ ಮುಡಿಪು ಕಟ್ಟುನ ಕಾರ್ಯಲ ಈ ಪೊರ್ತುಡು ನಡಪಾದಿರು. ಉಳ್ಳಲ ತಾಲೂಕುದ ಕೋಣಾಜೆ ಬೊಲ್ಮದ ಬೋಲ್ದನ್ ಕುಟುಂಬದ ತರವಾಡಿ ಇಲ್ಲಡು ಕುಟುಂಬ ದೇವಲಯನ ಪಂಜುರ್ಲಿ ಕಲ್ಲುಟ್ಟಿ ಬುಕ ಗುಳಿಗ ದೇವರನ ಕೋಲ ಭಾರಿ ಸಂಭ್ರಮೋಡು நடத்தண்டு. ಬುಧವಾರ ಕಾಂಡೆ ಅಂಬ್ಲಮುಗೇರು ಪ್ರಶಾಂತ ಉಡುಪೇರ್ನ ಪೌರೋಹಿತ್ಯುಡು ನಾಗತಂಬಿಲ ಗಣಹೋಮ ಐದು ಬೊಕ್ಕ ವೆಂಕಟರಮಣ ದೇವರನ ಮುಡಿಪು ಕಟ್ಟುನ ವಿಧಿವಿಧಾನೋಡು நடத்தண்டு. ದೈವಲೆಗ್ ಪರಕೆದ ರೂಪಡು ಸಂದಾಯಿನ ಸಾಧನೊಡೆಯನ್ನು ಪ್ರಾರ್ಥನೆ ಮಲ್ತದು ಅರ್ಪಣೆ ಮಲ್ತೇರು. ಬಯ್ಯಗ್ ಹರಿಣಾಕ್ಷಿ ಬದಿಯಡ್ಕ ದುಂಬಾಡ್ತದ ಪಾರ್ಥಸಾರಥಿ ಭಜನಾ ಸಂಘ ಮುಜುಂಗಾವು ಕುಂಬಳದ ಸದಸ್ಯರಿಡ್ದು ವಿಶೇಷ ಭಜನಾ ಕಾರ್ಯಕ್ರಮ நடத்தண்டு. ಸಾರ್ವಜನಿಕ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡು. ರಾತ್ರಿ 7ಕ್ಕೆ ದೈವದ ಭಂಡಾರ ಇರ್ದು ರಾತ್ರಿಡ್ದು ಪುಲ್ಯಕಾಂಡೆ ಮುಟ್ಟ ಪಂಜುರ್ಲಿ ಕಲ್ಲುಟ್ಟಿ ಗುಳಿಗ ದೈವಲಿನ ಕೋಲ நடத்தண்டு. ಮನದನಿ ಗುರುವಾರ ರಾತ್ರಿ ಕುಟುಂಬದ ಹಿರಿಯರಾಯ್ನ ಐತಪ್ಪ ಬೆಳ್ದಂಗಡಿಯರ್ನ ದುಂಬಾಳ್ತಿಡು. ದೈವಲಿಗ್ ತಂಬಿಲ ಅಗಿಲು ಸೇವೆ நடத்தண்டு. ಒಂದುವೇ ಪೊರ್ತುಡು ಕುಟುಂಬದ ಗುರ್ಕಾರ್ಯರನ ಬೊಕ್ಕ ಸರ್ವ ಸಮಿತಿ ಸದಸ್ಯರನ ಸಭೆ ನಡೆದದ್ದು ಲೆಕ್ಕಪತ್ರ ಒಪ್ಯಾಯರು. ಸಭೆಟ್ ಕೋಲದ ಗೆಲ್ಮೆಗ್ ಸಾಕಾರ ಕೊರ್ನ ಮಾತ್ರೆಗಳ ಸೊನ್ಮೆ ಸಂದಾಯರು. ಕುಟುಂಬದ ಹಿರಿಯರಾಯ್ನ ಧರ್ಣಪ್ಪ ಮಾಸ್ಟರ್ ಧರ್ಮಸ್ಥಳ,
ವಿಶ್ವನಾಥ ಸಕಲೇಶಪುರ, ಗುರ್ಕಾರ್ಯರು ದಯಾನಂದ ಅಡ್ಕರೆ, ದಾಸು ಬೊಳ್ಮ, ಮೋಹಿನಿ ಬೊಳ್ಮ, ಆನಂದ ಕಡಬ, ಚಂದ್ರಶೇಖರ ಅರಿಬೈಲ್ ಸಭೆಟ್ಟು ಪಾಲ್ದೊಂಡಿರು. ಶಕ್ತಿನಗರದ ರಮಾಶಕ್ತಿ ಮಿಷನ್ ಸಹಸ್ರ ಚಂಡಿಕೆಯಾಗ ಡಿಸೆಂಬರ್ 25 21 ಮುಟ್ಟ ನಡಪ್ಪುನೊಂದು ರಮಾಶಕ್ತಿ ಮಿಷನ್ ಶಕ್ತಿನಗರದ ಗುರುಕಾರ್ಯರು ಉದೇಡಿ ಭಟ್ಕಳ ಸುದ್ದಿಕೂಟುಡು ತಿರಿಪಾದಿರು. ಕುಡ್ಲ ಶಕ್ತಿನಗರದ ರಮಾಶಕ್ತಿ ಮಿಷನ್ ಗುರುಕಾರ್ಯರು ಉದೇಡಿ ಭಟ್ಕಳ ಕುಡ್ಲಾಡು ಸುದ್ದಿಕೂಟುಡು ಪಾತಿರ್ದು ರಮಾಶಕ್ತಿ ಮಿಷನ್ ಸಹಸ್ರ ಚಂಡಿಕೆಯಾಗ ಡಿಸೆಂಬರ್ 25 21 ಮುಟ್ಟ ನಡಪಾಂಡು 10 ಹೋಮಕುಂಡ 130 ಹೆಚ್ಚು ಪುರೋಹಿತರು ದಿನಕ್ಕೊಂಜಿ ಲಕ್ಷೋಡ್ದೆಚ್ಚ ಜನ ಬರ್ಪನ ಅಂದಾಜು ಉಂಡೊಂದು ಈ ಕಾರ್ಯಕ್ರಮದ ವಿಶೇಷತೆಯನ್ನು ಪಂಡಿರು. ಯಾಗುಡ್ದು ದುಂಬತ್ತ ಡಿಸೆಂಬರ್ 23 ಪುದೆ ಕಾಣಿಕೆ ಮೆರವಣಿಗೆ ನಡಪೆರ ಉಂಡು. 21 ಗಣ ಹೋಮ, 26 ಲಕ್ಷ್ಮೀನಾರಾಯಣ ಹೃದಯ ಹೋಮ, 27 ನವಗ್ರಹ ಸೇರ್ದು ಮಹಾಮೃತ್ಯುಂಜಯ ಹೋಮ, 28 ಧನ್ವಂತರಿ ಹೋಮ ಬೊಕ್ಕ 29 ಸಹಸ್ರ ಚಂಡಿಕಾ ಹೋಮ ಬೊಕ್ಕ ಮಹಾಪೂರ್ಣಾಹುತಿ ಆಯರ ಉಂಡು ಉದಯಡಿ ಭಟ್ಕಳ ಪಂಡಿರು. ರಮಾಶಕ್ತಿ ಮಿಷನ್ ಕಾರ್ಯಂತಿರು ಸುಧಾ ಪ್ರಸಾದ್, ಸಹಸ್ರ ಚಂಡಿಕಾ ಯಾಗ ಸಮಿತಿದ ಗುರ್ಕಾರ್ದಿ ಡಾಕ್ಟರ್ ಪೂರ್ಣಿಮಾ ಬಾಳಿಗ, ಅಶೋಕ್ ಕಾಮತ್, ಚಿನ್ಮಯಿ ಸುದ್ದಿಕೂಟುಡಿದ್ದೇರು. ಶಕ್ತಿಯ ಆರಾಧನೆಯೇ ಸಹಸ್ರ ಚಂಡಿಕಾ ಹೋಮದ ಆರಂಭ ಅಂತ ಹೇಳ್ಬೋದು. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ ಹೇಳ್ತಾರೆ, ಅದು ಪರಬ್ರಹ್ಮ ಅಥವಾ ಬ್ರಹ್ಮ ಸಾಕ್ಷಾತ್ಕಾರ ಅಂತ ಬಹಳ ಸಾಲ ಉಪಯೋಗಿಸಿ ಆ ಬ್ರಹ್ಮ ಅನುಭವ ಅಂತ ಹೇಳ್ತಾರಲ್ಲ, ಆ ಪರಬ್ರಹ್ಮ ನಿರಾಕಾರ ನಿರ್ಗುಣ ಅಂತ ಹೇಳ್ತಾರಲ್ಲ, ಅದು ಆ ನಿರ್ಗುಣ ನಿರಾಕಾರ ಬ್ರಹ್ಮ ಶಕ್ತಿಯೊಡನೆ ಒಂದಾಗಿರೋದ್ರಿಂದ ಅದಕ್ಕೆ ಈಶ್ವರ ಅಂತ ಕರೀತೀವಿ. ಆ ಈಶ್ವರದಿಂದಲೇ ಈ ಸೃಷ್ಟಿ ಉದ್ಭವ ಆಗಿದೆ. ಆ ಶಕ್ತಿಯ ಆರಾಧನೆ ಏನು, ಅದನ್ನ ಶಕ್ತಿಯ ಆರಾಧನೆ ಮಾಡ್ತೀವಿ ನಾವು. 5 ದಿವಸದ ಕಾರ್ಯಕ್ರಮ ಉಂಟು. ದಿನ ನಾವು ಬೇರೆ ಬೇರೆ ಪೂಜೆ, ಬೇರೆ ಬೇರೆ ಹೋಮಗಳು ನಡೀತಾ ಇದ್ದಾವೆ. ಅದರ ನಂತರ ಮಧ್ಯಾಹ್ನ ಪೂಜೆ ಆದ ನಂತರ ಎಲ್ಲರಿಗೂ ನಾವು ಅನ್ನ ಸಂತರ್ಪಣೆ ಉಂಟು. ಸಮಾಜ ಬಾಂಧವರು ಎಲ್ಲರೂ ಅಲ್ಲಿ ಬರಬೇಕು. ಬಂದು ಕೈ ಜೋಡಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ, ನಮ್ಗೆಲ್ಲ ಪುಣ್ಯ ಕೊಡಿ ದೇವಿ ಅಂತ ಪ್ರಾರ್ಥಿಸಲಿಕ್ಕಾಗಿ. ನಮ್ಮ ಸಂಸ್ಕೃತಿದ ಬೊಕ ಗೊಬ್ಬಳಿನ ಕ್ಷೇತ್ರ ಸೇರ್ನಂಚ ಮಾತ ವಿಭಾಗುಡ್ಲ ಸುರತ್ಕಲ್ ಬಂಟೇರ್ನ ಮಹಿಳಾ ವೇದಿಕೆ ದುಂಬುಂಡೊಂದು ಕೊಡ್ಲ ಮಹಾನಗರ ಪಾಲಿಕೆ ಸುರತ್ಕಲ್ ವಲಯ ಆಫೀಸ್ದ ಕಮಿಷನರ್ ವಾಣಿ ಆಳುವ ಬಂತೇರ. ಸುರತ್ಕಲ್ ಬಂಟೇರ್ನ ಭವನದ ಪಿದೈ ಪರ್ವ 2025 ಉದಿಪನ ಮಲ್ತದ ಅರುಪಾತೇರಿಯರು. ಸುರತ್ಕಲ್ ಬಂಟೇರ್ನ ಸಂಘದ ಮಹಿಳಾ ವೇದಿಕೆದ ನೀಲೇಟು ಶುಕ್ರವಾರದ್ದು ಐತಾರ ಮುಟ ಸುರತ್ಕಲ್ ಬಂಟೇರ್ನ ಭವನದ ಪಿದಾಯ್ ಮೀಟ್ ಪರ್ವ 2025 ಸೀರೆ ಮೇಳ, ಲೈಫ್ ಸ್ಟೈಲ್ ಬೊಕ ಫುಡ್ ಫೆಸ್ಟಿವಲ್ ನಡೆತನುಂಡು. ಮಹಿಳಾ ವೇದಿಕೆ ಗುರ್ಕಾರ್ದಿ ಸರೋಜ ಟಿ ಶೆಟ್ಟಿ ಗುರ್ಕಾರ್ಮಿಡ್ ಕುಡ್ಲ ಮಹಾನಗರ ಪಾಲಿಕೆ ಸುರತ್ಕಲ್ ವಲಯ ಆಫೀಸ್ದ ಕಮಿಷನರ್ ವಾಣಿ ಆಳ್ವ ಪರ್ವ 2025 ಉದಿಪನ ಮಲ್ತೇರು. ಸುರತ್ಕಲ್ ಬಂಟೇರ್ನ ಸಂಗೋಡು ಪೊಂಜಿಲನ ವೇದಿಕೆ ಎಡ್ಡೆಡ್ಡೆ ಕಾರ್ಯಕ್ರಮ ಪಾಡೊಂದು ಜಿಲ್ಲೆಡೆ ಎಡ್ಡೆ ಪುದರ್ ಪಡೆತಂಡು. ಸಂಸ್ಕೃತಿ ಬೊಕ ಗೊಬ್ಬುದ ಕಾರ್ಯಕ್ರಮಗಳು ಸೇರಿದು ಮಾತಾ ವಿಭಾಗೋಡ್ಲ ಪೊಂಜಿಲನ ವೇದಿಕೆ ದುಂಬುಂಡೊಂದು ವಾಣಿ ಆಳ್ವ ಪಂಡೇರು. ಸುರತ್ಕಲ್ ಬಂಟೇರ್ನ ಸಂಘದ ಗುರ್ಕಾರ್ಯರು ಜಗನ್ನಾಥ ಶೆಟ್ಟಿ ಬಾಳ, ಮಹಿಳಾ ವೇದಿಕೆದ ಒತ್ತು ಗುರ್ಕಾರ್ದಿ ಜಯಂತಿ ಟಿ ರೈ, ಪ್ರಧಾನ ಕಾರ್ಯಂತ್ರಿ ರಾಜೇಶ್ವರಿ ಡಿ ಶೆಟ್ಟಿ, ಪಣವದ ಗುರ್ಕಾರ್ದಿ ಮಾಲತಿ ಜೆ ಶೆಟ್ಟಿ ಕಾರ್ಯಕ್ರಮ ಇತ್ತಿರು. 2ನೇ ದಿನ ಶನಿವಾರ ರಾತ್ರಿ ಪೆರ್ಮೆದ ಕಲಾವಿದರು ಚೇಳಾರ ಕೂಟದಕ್ಲೆಡ್ದು ಎಣ್ಣಿಲೆಕ್ಕ ಇಜ್ಜಿರು ತುಳು ನಾಟಕ ನಡೆದನುಂಡು. 3ನೇ ದಿನ ಐತಾರ ಬಯ್ಯ 5 ಗಂಟೆಗೆ ವಿಶ್ವಾಸ್ ಮ್ಯೂಸಿಕಲ್ ಕುಡ್ಲ ಕೂಟದಕ್ಲೆಡ್ದು ಸಂಗೀತ ರಸಮಂಜರಿ, 7 ಗಂಟೆಗೆ ಉಮೇಶ್ ಮಿಜಾರ್ ಸಾರಥ್ಯದ ನಮ್ಮ ಕಲಾವಿದರು ಬೆದ್ರ ಕೂಟದಕ್ಲೆಡ್ದು ವೈರಲ್ ವೈಶಾಲಿ ಹಾಸ್ಯ ನಾಟಕ ನಡಪುಂಡು. ಈ 2 ದಿನಲ ಬಯ್ಯ 4 ಗಂಟೆ ಹಿಡಿದು ರಾತ್ರಿ 10 ಮುಟ್ಟ ಬಗೆ ಬಗೆತ ತೆನಸ್ಲಿನ ಫುಡ್ ಫೆಸ್ಟಿವಲ್ ಅಟಣ ಮಲ್ತದಿರು. ಸುರತ್ಕಲ್ ಬಂಟೇರ್ನ ಭವನೋಡು ತರಾವರಿ ಜೌಲಿ ಅಂಗಡಿಲಿನ ಸೀರೆ ಮಾರಾಟ ಮೇಳ ದಿವಂದಿರು.
ಕಲ್ಯಾಣಗಾದ ಸನಾತನ ಧರ್ಮ ಸಂರಕ್ಷಣದ ದಿಟ್ಟಿಡು ಕುಡ್ಲದ ಓಂ ಶ್ರೀ ಮಠುಟು ಡಿಸೆಂಬರ್ 21-29 ಮುಟ್ಟ ಶ್ರೀಲಲಿತಾ ಸಹಸ್ರನಾಮ ಸೇರಿದು ಶ್ರೀಚಕ್ರ ನವಾರಣ ಹೋಮದ ಒಟ್ಟುಗು ಸೌಂದರ್ಯ ಲಹರಿ ಯಜ್ಞ ನಡಪೆರೆ ಉಂಡು ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಪಂತೇರು. ಕುಡ್ಲದ ಓಂ ಶ್ರೀ ಮಠದ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ ಮಾಧ್ಯಮಗೂ ಮಾಹಿತಿ ಕೊರದು ಲೋಕ ಕಲ್ಯಾಣಗಾದ ಸನಾತನ ಧರ್ಮ ಸಂರಕ್ಷಣದ ದಿಟ್ಟಿಡು ಕುಡ್ಲದ ಓಂ ಶ್ರೀ ಮಠುಟು ಡಿಸೆಂಬರ್ 21-29 ಮುಟ್ಟ ಶ್ರೀಲಲಿತಾ ಸಹಸ್ರನಾಮ ಸೇರಿದು ಶ್ರೀಚಕ್ರ ನವಾರಣ ಹೋಮದ ಒಟ್ಟುಗು ಸೌಂದರ್ಯ ಲಹರಿ ಯಜ್ಞ ನಡಪೆರೆ ಉಂಡು ಪಂಡೀರು. 2ನೇ ವರ್ಷದ ಕಾರ್ಯಕ್ರಮ ಆದಿತ್ತದು. ಒಂದಿಟ್ಟು 100 ಶ್ಲೋಕ ಇತ್ತದು. ಭಾರಿ ವಿಶೇಷವಾಯಿನ ಗ್ರಂಥ ಒಂದು ಆದಿತ್ತದು. ಒವ್ವೇ ಸಮಸ್ಯೆಲಿಗೆ ಒಂದಿಡ್ದು ಪರಿಹಾರ ತಿಕ್ಕೊಂಡು ಸನಾತನ ಸಂಸ್ಕೃತಿ ಒರಿಪಾಯರೆ ಒಂದು ಎಡ್ಡೆ ಯಾಗ ಆದುಂಡೊಂದು ವಿದ್ಯಾನಂದ ಸರಸ್ವತಿ ಪಂಡೀರು. ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಪಾತಿರ್ದು ನಾರಿ ಶಕ್ತಿಗೆ ಪ್ರಾಮುಖ್ಯತೆ ಕೊರದು ಮುಲ್ಪ ಮಾತಾ ಕಾರ್ಯ ನಡಪ ಒಂದುಂಡು ಪಂಡೀರು. ಮಂಗಳೂರು ಓಂ ಶ್ರೀ ಮಠದಲ್ಲಿ ಡಿಸೆಂಬರ್ 21ರಿಂದ ಪ್ರಥಮ ದಿನದಿಂದ ಡಿಸೆಂಬರ್ 29ವರೆಗೆ ಸೌಂದರ್ಯಲಹರಿ ಮಹಾಯಾಗ ನಡೆಯಲು ತೀರ್ಮಾನ ಆಗಿದೆ. ಇದು 2ನೇ ವರ್ಷ ನಾವು ಸೌಂದರ್ಯಲಹರಿ ಮಹಾಯಾಗ ಮಾಡೋದು. ಸೌಂದರ್ಯಲಹರಿ ಅಂದರೆ ಜಗದ್ಗುರು ಶಂಕರಾಚಾರ್ಯ ಭಗವತ್ಪಾದರಿಂದ ರಚಿಸಿದ ವಿಶೇಷವಾದ ಒಂದು ಕೃತಿ. ಅದರಲ್ಲಿ 100 ಶ್ಲೋಕಗಳಿದೆ. ಒಂದೊಂದು ಶ್ಲೋಕಗಳಿಗೆ ಒಂದೊಂದು ಅರ್ಥ ಬರ್ತದೆ. ಒಂದೊಂದು ಶ್ಲೋಕ ಒಂದೊಂದು ಫಲಗಳಿರ್ತದೆ. ಮಾಂತ್ರಿಕ ತಾಂತ್ರಿಕ ವಿದ್ಯೆಯಲ್ಲಿ ಎಲ್ಲದಕ್ಕೆ ತುಂಬ ವಿಶೇಷವಾದ ಗ್ರಂಥವೇ ಸೌಂದರ್ಯಲಹರಿ. ಅದನ್ನ ಐತಿಹ್ಯಗಳು ತುಂಬ ಇದೆ. ಸೌಂದರ್ಯಲಹರಿಯನ್ನು ಶಂಕರಾಚಾರ್ಯರು ಕೈಲಾಸಕ್ಕೆ ಹೋಗುವಲ್ಲಿ ಗೋಡೆಯಲ್ಲಿ ಬರೆದಿಟ್ಟದು. ಅದು ಅರ್ಧ ಆದ ಮೇಲೆ ಇವರಿಗೆ ಜ್ಞಾನ ಬರಬಾರ್ದಲ್ಲಿ ಅದು ಅವರು ಮುಚ್ಚಿ ಇದೆ. ಆಗ ಬಾಕಿ ಭಾಗವನ್ನು ತನ್ನಷ್ಟಕ್ಕೆ ಶಂಕರಾಚಾರ್ಯರು ರಚಿಸಿದೆ ಅಂತ ಐತಿಹ್ಯ ಉಂಟು. ಏನಾದರೂ ಸಹ ಇಷ್ಟು ವಿಶೇಷವಾದ ಒಂದು ಶ್ಲೋಕಗಳು ಇದ್ದ ಕೃತಿಯೇ ಸೌಂದರ್ಯಲಹರಿ. ಅದರಲ್ಲಿ ಒಂದೊಂದು ಶ್ಲೋಕಕ್ಕೆ ಬೇರೆ ಬೇರೆ ನೈವೇದ್ಯಗಳು ವಿಧಿವಿಧಾನದಲ್ಲಿದೆ. ಆ ನೈವೇದ್ಯಗಳನ್ನು ಕೊಟ್ಟುಕೊಂಡು ಮಾಡುವಂಥ ಒಂದು ಮಹಾ ಕಳೆದ ವರ್ಷ ಪ್ರಥಮವಾಗಿ ನಾವೇ ಇಲ್ಲಿ ಮಂಗಳೂರು ಓಂ ಶ್ರೀ ಮಠದ ಮಠಾಧಿಪತಿ ಆದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಅಮ್ಮನ ನೇತೃತ್ವದಲ್ಲಿ ಅವರ ಹಸ್ತಗಳಿಂದ ಈ ಯಾಗವನ್ನು ನಡೀತಾ ಇದ್ದೇವೆ. ಓಂ ಶ್ರೀ ಮಠದ ಪ್ರತ್ಯೇಕತೆ ಅಂತ ಹೇಳಿದ್ರೆ ನಾರಿ ಶಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟು ಮಠವನ್ನು ಹಾಗೂ ಇನ್ನುಳಿದಂಥ ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಪೂಜೆಯಾಗಲಿ ಹವನವಾಗಲಿ ಯಾವುದೇ ಒಂದು ಅನುಷ್ಠಾನವನ್ನು ಕೂಡ ನಾರಿ ಶಕ್ತಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟುಕೊಂಡು ನಡೆಸಿಕೊಂಡು ಬರುವಂಥದ್ದೇ ಓಂ ಶ್ರೀ ಮಠ. ಅಂದರೆ ಅದ್ವೈತ ಸಿದ್ಧಾಂತ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಋಷಿ ಪರಂಪರೆಯನ್ನು ಅನುಸರಿಸಿ ಬರುವಂತಹ ಮಠವಾಗಿರುತ್ತೆ. ಪ್ರತ್ಯೇಕವಂದರೆ ಕಳೆದ ವರ್ಷನೂ ಸೌಂದರ್ಯಲಹರಿ ಮಹಾಯಾಗ ಓಂ ಶ್ರೀ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಪ್ರಥಮ ವರ್ಷದ್ದು. ದ್ವಿತೀಯ ವರ್ಷದ್ದು ಈ ವರ್ಷ ಪುನಃ ಶ್ರೀಚಕ್ರ ನವಾವರಣ ಹೋಮ ಹಾಗೂ ಲಲಿತಾ ಸಹಸ್ರನಾಮಾರ್ಚನೆ, ಅದರ ಜೊತೆಯಲ್ಲಿ ಸೌಂದರ್ಯಲಹರಿ ಮಹಾಯಾಗವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಕಲಿಯುಗದಲ್ಲಿ ಸೌಂದರ್ಯಲಹರಿ ಮಹಾಯಾಗವು ಯಾರು ಮಾಡಿಲ್ಲ ಎನ್ನುವಂಥದ್ದೊಂದು ಪ್ರತ್ಯೇಕವಾಗಿರುತ್ತೆ. ಪ್ರಥಮವಾಗಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಇದೇ ನವೆಂಬರ್ 5ನೇ ತಾರೀಕು ಕಾರ್ತಿಕ ಹುಣ್ಣಿಮೆಯಂದು ನಮ್ಮ ಬೆಳಗಾವಿ ಹಿರೇಮಠದ ಉಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಸೌಂದರ್ಯಲಹರಿ ಮಹಾಯಾಗದ ಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಕಾರ್ತಿಕ ಪೌರ್ಣಮಿ ಅಂದು ಬಿಡುಗಡೆಯಾಗಿರುವಂತದ್ದು. ಕುಡ್ಲ ಎಕ್ಕೂರ್ದ ಕಲ್ಕಾರ್ ಇಲ್ಲದ ಎದುರು ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಐತಾರ ನಡಪುಂಡು. ಬೈ 5:30 ಗಂಟೆಗೆ ಚೌಕಿ ಪೂಜೆ ರಾತ್ರಿ 8 ಗಂಟೆಗೆ ನುಪ್ಪು ಪ್ರಸಾದ ಅಟಣೆ ಮಲ್ತದನೆಂದು ಸಂಘಟಕರು ತಿಳಿಪಾದಿರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಕುಡ್ಲ ಎಕ್ಕೂರ್ದ ಕಲ್ಕಾರ್ ಇಲ್ಲದ ಎದುರುಡು ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟ ಡಿಸೆಂಬರ್ 21ಕ್ಕೆ ಐತಾರ ನಡಪುಂಡು. ಆನಿಬಯ್ಯ 5:30 ಗಂಟೆಗೆ ಚೌಕಿ ಪೂಜೆ ಕರಿತದೆ ಶ್ರೀದೇವಿ ಮಹಾತ್ಮೆ ಆಟ ಶುರು ಆಪುಂಡು. ರಾತ್ರಿ 8 ಗಂಟೆಗೆ ನುಪ್ಪು ಪ್ರಸಾದ ಆಟಣೆ ಮಲ್ತಿದ್ದೇರು. ಆಟದ ಅಭಿಮಾನಿಗಳು ಭಕ್ತರು ಬಂಧುವರ್ಗದಗಳು ಮಾತಾ ಬತ್ತು ಸೇರಿದು ಮೇಳದ ತೇವೀರ್ನ ಪ್ರಸಾದ ತಂದು ಆಟ ತೂದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನ ಇಂಬುಗು ಸಂದೊಡೊಂದು ಸೇವಾಕರ್ತುಲಾಯ್ನ ಎಕ್ಕೂರು ಕಲ್ಕಾರ್ ಶ್ರೀ ಲಲಿತೆ ಇಲ್ಲದ ಶ್ರೀಮತಿ ಲಲಿತಾ ಬೊಕ ಜೋಕುಳು ಪ್ರಕಟಣೆಡು ಭಿನ್ನೈತಂದಿರು. ಇಡಗಿನಿತ್ತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಡು ಸೊಲ್ಮೇಲು.